ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಕೊರೋನಾದ ಬಗೆಟ್ಟು ಕೊರ್ನ ಆರೋಗ್ಯ ಸೂತ್ರೊಳಿನ ನನದ ದಿನೋಕ್ರೆಡ್ಲ ಕಡ್ಡಾಯವಾದ ಪಾಲನೆ ಮಲ್ಪುಗಂದ ಪಂಡಿನ ಕರ್ನಾಟಕ ಬ್ಯಾಂಕ್ ಆಡಳಿತ ನಿರ್ದೇಶಕರು ಮಹಾಬಲೇಶ್ವರ ಎಂಎಸ್ ಮಾಧ್ಯಮಲು ಸಾಮಾಜಿಕ ಜವಾಬ್ದಾರಿ ತೆರೆದು ಕೆಲಸ ಮಲ್ಪೊಡೆಂದು ಪಂತಿರು ನಮ್ಮ ಕುಡ್ಲದ ದಸರಾ ವೈಭವ ಮುಗಿತಲಡು ಅರ್ಪಾತಿರಿಯರು ಮಾರ್ನಿಮಿದ ಪೊರ್ತುಡು ನಮ್ಮ ಕುಡ್ಲದ ನಿಲೆಟ್ಟು 10 ದಿನದ ದಸರಾ ವೈಭವ ಕಾರ್ಯಕ್ರಮ ನಡೆತಿತ್ತು ಅವೆತ ಮುಗಿತಲ ಲೇಸ್ ಅಟ್ಟನೆ ಆದಿತ್ತು ನಮ್ಮ ಕುಡ್ಲದ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರರು ಎತ್ಕೊಂಡು ಸುರೂತ ಪಾತಿರ ಪಂಡದು ದಸರಾ ವೈಭವ ಕಾರ್ಯಕ್ರಮ ಅಟ್ಟನೆದ ಬಗೆಟ್ಟು ತೆರಿಪಾಯರು ಯಾನು ಎನ್ನ ಬೇಲೆರಕಲತ್ತಕಲು ಅಕಲು ಎಂಕ ಎನ್ನೊಟ್ಟುಗೆ ವರ್ಕ್ ಮನ್ಪುನ ಎನ್ನ ಸಿಬ್ಬಂದಿಲ್ಲ ಯಾಪಲ್ಲ ಪನ್ಪುಜಾಲ ಅಕಲಿಗೆ ಇನಿ ಯಾ ಮಲ್ಲ ಇನಿ ಲಾಸ್ ಆಯ್ತು ನನ್ನ ಜೀವನ ಅದೇ ಪಂಡಣ ಎನ್ನ ಮಾತೆರೆಗ್ಲ ಅಕ್ಕಲ ಅಪ್ಪೆಮ್ಮೇರು ದೇವೇರ್ ಸಮ ಎನ್ನ ಅಪ್ಪೆಲ ಮಣಿ ಇಂಚ ದಸ್ಸಾಡು ಒಂಜಿ ಮೂಜಿ ದಿನ ತುಂಬ ಕರಿ ಎಂಕೆಲೆಗೆ ಅವು ದುಃಖನ ತಡೆತಂದರೆ ಭಾರಿ ಕಷ್ಟ ಆ ಟೈಮ್ ಎಂಕ ಎನ್ನ ಪೂರ ಇಡೀ ಬಳಗ ಬರ್ತದೆ ಏನಾರ ಬಂದು ಸರಿ ಇರ್ದಾಲ ಒಂದು ಮಂತ್ ಪಚ್ಚಿ ಎಂಕಲ್ ಪೂರ ಉಲ್ಲ ಕಾರ್ಯಕ್ರಮ ಮಂತೊಂದು ಪೈ ಬಂದು ಒಂದು ಎಂಕ ಒಂಜಿ ಚಾಲೆಂಜಿಂಗ್ ಲೆಕ್ಕ ಸರ್ ವಾ ಟೈಪ್ ಈ ಕಾರ್ಯಕ್ರಮ ಪೂರ ಮಂತೊಂಪಿ ನನ್ನ ಎನ್ನ ಮನಸ್ಸು ಎಂಕಲ್ಲ ಮುಲ್ಕಿದ ಮಟ್ಟದಲ್ಲಿ ಅಡೆತ್ತನು ಮಂತ ಕಾರ್ಯಕ್ರಮ ಮುಖಲ ಮಾತ ಸಾಕಾರ ಎನ್ನ ಇಡೀ ಟೀಮ್ ಕಲೆ ಯಾನ್ ಈ ವಿಷಯ ಅಕಲೆಗೆ ಭಾರಿ ಉಡಲ್ ಜಿನ್ನೆ ಅಕಲೆಗೆ ಪೂರ ದೇವರ ಅಕಲೆ ಕುಡಾತ ಶಕ್ತಿ ಕೊರಡು ಬಂದೆ ಅನ್ನು ದೇವಡ ನಟ್ಟನ್ನು ದೇವಣ್ಣ ಎಂಕಲ್ಲ ಈ ಸ್ಟುಡಿಯೋ ಡಾಪಿನೇ ಆಗ್ತದೆ ಸರ್ ಎಂಕಲ್ಲ ಈ ದಸರಾ ಮೇರೋ ಎಂಕಲ್ಲ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಎಂಕಲ್ಲ 10 ದಿನ ನಿರಂತರ ಎಂಕಲ್ ನೇರ ಪ್ರಸಾರ ಕೊರ್ಪೆ ಅವು ಪ್ರತಿ ವರ್ಷ ಎಂಕಲ್ ಮಂತೊಂದಿಲ್ಲ ಸೇವೆ ಎಂಕಲ್ಲ ಒಂಜಿ ಟೀಮ್ ಅವಲೊಪ್ಪು ಒಂಜಿ ಟೀಮ್ ನಮ್ಮ ಮಂಗಲ್ ದೇವಿಡ್ ರಥೋತ್ಸವ ಕೊಡೆ ಅಲ್ಪ ಎತ್ತನೆ ಇನಿ ಎಂಕಲ್ಲ ದಸರಾ ವೈಭವದ ಅಂತಿಮ ದಿನ ಇಂಕಲ್ ಇನಿ ವೆಂಕಟರಮಣ ದೇವಸ್ಥಾನ ಶಾರದಾ ಮಹೋತ್ಸವದ ಮಂತೊಂದಿಲ್ಲ ದೇವಣ್ಣ ಒಂದು ಎಂಕಲೆಡ ಎನ್ನಡ ಒರಿಯಾಡ ಆಪಿನತ್ ಎನ್ನ ಅಣ್ಣ ನಕ್ಲುಲ್ಲೇರ್ ಅಂಚನೆ ಇಡೀ ಎನ್ನ ಬಳಗ ಎಂಕುನೆಕ್ ಬೆರಿಗ್ಗೆ ಸಹಾಯ ಕೊಡ್ತಾನೆ ಸರ್ ಎಲ್ಲ ಯಾಪಲ್ಲ ಲಾಸ್ಟ್ ಮಾತಾಡು ಬಂದೇನು ನಾನು ಅಂಡ್ ಅವು ಅಕ್ಕಲಿಗೆ ಫಸ್ಟ್ ಅನ್ನ ಧನ್ಯವಾದ ಕೊರಡು ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರು ಬೊಕ್ಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಹಾಬಲೇಶ್ವರ ಎಂಎಸ್ ಮಲ್ಲ ಬಿನ್ನೆರಾದ ಕಾರ್ಯಕ್ರಮವನ್ನು ಉದಿಪನ ಮಲ್ತಿರು ಕೊರೋನಾ ಸೀಕದ ಬಗೆಟ್ಟು ನಂಕ ಕೊರ್ನ ಆರೋಗ್ಯ ಸೂತ್ರೊಳಿನು ನಮ್ಮ ನನ್ನದ ದಿನೊಕ್ಲೆಡ್ಲ ಕಡ್ಡಾಯವಾದ ಪಾಲನೆ ಮಲ್ಪುಗ ಅವೆಡ್ದು ನಮ್ಮ ಜವಾಬ್ದಾರಿನು ನಮ್ಮ ಸರಿಯಾದ ಮಲ್ಪೊಡಾಪುಂಡು ಮಾಧ್ಯಮಲು ಸಾಮಾಜಿಕ ಜವಾಬ್ದಾರಿಲೇನು ತೆರಿದು ಜವಾಬ್ದಾರಿಡು ಸುದ್ದಿಲೇನು ಪ್ರಸಾರ ಮಲ್ಪೊಡೆಂದು ಮಹಾಬಲೇಶ್ವರ ಎಂಎಸ್ ಸಲಹೆ ಕೊರಿಯರು ಮುಂದಿನ ಜನಾಂಗ ಈ ಕೊಲೆ ರೇಪ್ ಅಂತ ಓದಿಕೊಂಡೇ ದಿನಂಪ್ರತಿ ಬೆಳಿಗ್ಗೆ ಇದ್ದರೆ ನಾವು ಯಾವ ಥರ ಒಂದು ಸಮಾಜವನ್ನು ರೂಪಿಸ್ತೇವೆ ಅಂತ ಯೋಚನೆ ಮಾಡಬೇಕು. ಹಾಗಾಗಿ ಜವಾಬ್ದಾರಿಯುತವಾಗಿ ನಾವು ನಡಿಬೇಕು ಹಾಗಂತ ಹೇಳ್ಕೊಂಡು ನನ್ನ ಮನದಾಳದ ಒಂದು ಭಾವನೆಯನ್ನು ಅವ್ರ ಹತ್ರ ಹೇಳ್ಕೊಂಡಾಗ ಅದಕ್ಕೆ ಅವರೆಲ್ಲರೂ ಸಹ ಸಹಮತಿಯನ್ನು ನೀಡಿದರು. ಹಾಗಾಗಿ ಇದನ್ನು ಯಾಕೆ ಪ್ರಸ್ತಾಪ ಮಾಡಿದೆ ಅಂದರೆ ಕಷ್ಟಗಳು ಬರ್ತದೆ. ಈಗ ಕರ್ಕೇರ ಕುಟುಂಬದವರಿಗೂ ಸಹ ಈ ಕಾರ್ಯಕ್ರಮದ ನಡುವೆಯೇ ಅವರ ತಾಯಿ ಲಕ್ಷ್ಮೀ ಕರ್ಕೇರವರು ಸ್ವರ್ಗಸ್ಥರಾದರು. ಬಾಕಿಯವರಾಗಿದ್ದರೆ ಅಯ್ಯೋ ನಮ್ಮ ಮನೆಯಲ್ಲಿ ಹೀಗಾಯಿತು ನಾನು ಏನು ಮಾಡೋದಪ್ಪ ನೀವೆಲ್ಲ ನಡೆಸಿ ಅಂಥೇಳಿ ಬೇರೆಯವರಿಗೆ ಹೇಳಿ ಕೈಕಟ್ಟಿ ಕೂರ್ತಾಯಿದ್ರು. ಆದರೆ ಅಲ್ಲಿ ಮನೆಯಲ್ಲಿ ಅವರು ಏನು ಮಕ್ಕಳು ಯಾವ ಜವಾಬ್ದಾರಿಯನ್ನು ನಿರ್ವಹಿಸಬೇಕೋ ಅದನ್ನು ನಿರ್ವಹಿಸುವುದರ ಜೊತೆಗೆ ಇಲ್ಲಿ ಇರತಕ್ಕಂಥ ಸಾಮಾಜಿಕ ಜವಾಬ್ದಾರಿಯನ್ನು ಅವರು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಹಾಗಾಗಿ ಅವರಿಗೆ ನನ್ನ ಮೇಲೆ ಎಷ್ಟು ವಿಶ್ವಾಸ ಇದೆ ಅಂತ ಅವರೇ ಹೇಳಬೇಕು. ಆದರೆ ನನಗೆ ಅವ್ರ ಮೇಲೆ, ಅವರ ಈ ಕಾರ್ಯಕ್ರಮದ ಮೇಲೆ, ಈ ವಾಹಿನಿಯ ಮೇಲೆ ವಿಶೇಷವಾದ ಒಂದು ವಿಶ್ವಾಸ. ನೆಟ್ಟೆ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಪಾತೆರ್ದು ಕೊರೋನಾ ಸಿಕ್ಕಡ್ದು ಬ್ಯಾಂಕಿಂಗ್, ವೈದ್ಯಕೀಯ, ಬರವು, ಸಾಂಸ್ಕೃತಿಕ ಕ್ಷೇತ್ರ ಸೇರಿದು ಮಾತಾ ವಲಯಲ ಪೋಡಿದು ಪೋತಂಡು ಆಂಡ ನಡೆದು ಕೆಲವೊಂಜಿ ಕ್ಷೇತ್ರಗೂ ಏಳಿಗೆಲ ಆತಂಡು ಮಾಹಿತಿ ತಂತ್ರಜ್ಞಾನ, ಆನ್ಲೈನ್ ಶಿಕ್ಷಣ ಬುಳೆಚಿಲಾತಂಡು ಕಷ್ಟಕಾಲ ಬನ್ನಗ ಅವೆನ್ನು ಧೈರ್ಯಡು ಎದುರಿಸಾವುಡೆಂದು ಪಂಡೇರು. ಹೋಲ್ ಕಾನ್ಸೆಪ್ಟ್ ಇದ್ರದ್ದು ನೋಡಿದರೆ ಈ ದಸರದ್ದು ಇವಿಲ್ ವರ್ಸಸ್ ಗುಡ್ನೆಸ್ ಅದು ಹೇಗೆ ಅದನ್ನು ನಿಭಾಯಿಸ್ತದೆ ಅನ್ನೋದನ್ನು ಈ ದಸರಾ ತೋರಿಸ್ತದೆ. ಈ ಪರಿಸ್ಥಿತಿಗೆ, ಅದೇ ಕೊರೋನಾ ಪರಿಸ್ಥಿತಿಗೆ ಇದು ಚೆನ್ನಾಗಿ ಹೊಂದಿಕೊಳ್ತದೆ. ಯಾಕಂತೇಳಿದರೆ ಈ ದಸರಾ ಸಮಯದಲ್ಲಿ
ಆದಂಥ ಈ ನಮ್ಮ ಪೂಜಾ ಪುರಸ್ಕಾರಗಳಲ್ಲಿ ಎಲ್ಲದಲ್ಲಿ ಹೇಳುವುದೇನು ಅಂತ ಹೇಳಿದರೆ, ಮಹಿಷಾಸುರ ಮರ್ದಿನಿಯಾಗಿ ದೇವಿ ಇರಬಹುದು, ಹಾಗೆ ರಾವಣನನ್ನು ಕೊಂದಂಥ ರಾಮನಾಗಿರ್ಬೋದು, ಎಲ್ಲದರಲ್ಲೂ ಕೆಟ್ಟದ್ದನ್ನು ಹೇಗೆ ಒಳ್ಳೆತನ ನಿಗ್ರಹಿಸ್ತದೆ ಅನ್ನೋದನ್ನು ಇದರಲ್ಲಿ ನಾವು ಮುಖ್ಯವಾದಂಥ ಒಂದು ಅದರ ಮೆಸೇಜನ್ನು ನಾವು ಗುರುತಿಸ್ಬೋದು. ಬಜಪೆ ವಿಮಾನ ನಿಲ್ದಾಣಡು ಅಕ್ರಮವಾದ ಬಂಗಾರ ಸಾಗ ಹೊಂದಿತ್ತಿನ ಕಸ್ಟಮ್ಸ್ ಅಧಿಕಾರಿಗಳು ಪತ್ತದಿರು. ಒಟ್ಟು 32,96,000 ರೂಪಾಯಿ ಬೆಲೆತ ಬಂಗಾರ ಸ್ವಾಧೀನಗೋದೆ ತಂದಿರು. ಅಬೂಬಕರ್ ಸಿದ್ದಿಕ್ ಪನ್ಪುನಾಯೆ ದುಬಾಯಿಡ್ದು ಸ್ಪೈಸ್ ಜೆಟ್ ವಿಮಾನಗೂ ಬಂಗಾರ ಕನಸಿದಿತ್ತೆ. ಅಕ್ಟೋಬರ್ 26ಕ್ಕೆ ದುಬಾಯಿಡ್ದು ಕುಡ್ಲಗು ಸ್ಪೈಸ್ ಜೆಟ್ ವಿಮಾನಡು ಬತ್ತಿನ ಅಬೂಬಕರ್ ಸಿದ್ದಿಕ್ ಪನ್ಪುನಾಯೆ ಅಕ್ರಮವಾದ ಬಂಗಾರ ಸಾಗಾವನ ಬಗೆಟ್ಟು ಗೊತ್ತಾಯಿ ಕೂಡ್ಲೆ ವಿಮಾನ ತಾಣದ ಕಸ್ಟಮ್ಸ್ ಅಧಿಕಾರಿಗಳು ಆಯನ ಪತ್ತದು ಭಾರಿ ತನಿಖೆ ನಡಪಾದಿರು. ಆರೋಪಿ ಅಬೂಬಕರ್ ಸಿದ್ದಿಕ್ ಬಂಗಾರನು ಪೌಡರ್ ಮಲ್ತದು ದೆಂಗಾದ ಕನತಿತ್ತೆ. ಆಯಡ್ದು 32,96,800 ರೂಪಾಯಿ ಬೆಲೆತ 24 ಕ್ಯಾರೆಟ್ ಶುದ್ಧದ 634 ಗ್ರಾಂ ಬಂಗಾರನು ಅಧಿಕಾರಿಗಳು ಸ್ವಾಧೀನಗೊದೆ ತಂದು ವಿಚಾರಣೆ ಶುರು ಮಲ್ತದೆಂದು ಕಸ್ಟಮ್ಸ್ ಅಧಿಕಾರಿಗಳು ಮಾಹಿತಿ ಕೊಡ್ತಿರು. ಮಹಾತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನಡು ನಡತಿನ ಮಾರ್ನೆವಿದ ಉಚ್ಚಯ ಅಂಗಾರು ಜಲಕದ ಒಟ್ಟುಗು ಅಕೇರಿಯಾಂಡ್ ಸೋಮವಾರ ಬಯ್ಯಗು ಮಹಾರಥೋತ್ಸವ ಅಟ್ಟನೆ ಆದಿತ್ತಂಡು. ಕುಡ್ಲನಗರಡು ಪಿರಾಕದ ಕಾಲುಡಿದಿಂಚ ಮಾರ್ನೆಮಿದ ಉಚ್ಚಯ ನಡತಿ ಬೈದಿನ ಕಾರ್ಣಿಕದ ಮಾಮಲ್ಲ ಕ್ಷೇತ್ರಳು ಬೋಳಾರ ಮಾರಿಯಮ್ಮ ದೇವಸ್ಥಾನ ಬೊಕ್ಕ ಮಹಾತೋಬಾರ ಮಂಗಳಾದೇವಿ ದೇವಸ್ಥಾನ ಆದುಂಡು. ಬೋಳಾರ ಮಾರಿಗುಡಿಟ್ಟು ಆಯುಧ ಪೂಜಿದ ದಿನ ಬಂಡಿ ತೇರು ಒಯ್ಪುರು. ಆಂಡ ಮಂಗಳಾದೇವಿಡು ವಿಜಯದಶಮಿಗೂ ತೇರು ಒಯ್ಪುರು. ಸೋಮವಾರ ಮಂಗಳಾದೇವಿ ದೇವಸ್ಥಾನಡು ವಿಜಯದಶಮಿ ತೇರ್ದ ಮೀನದನ ಅಟ್ಟನೆ ಆದಿತ್ತಂಡು. ಕೊರೋನಾ ಸೀಕಡದವರ ಸರ್ಕಾರ ಪಾರ್ದಕೊರ್ನ ಮಾರ್ಗಸೂಚಿದಂಚ ಮಾರ್ನೆಮಿ ಜಾತ್ರೆ ನಡತ್ತಂಡು. ಏಪಲದಂಚ ಭಕ್ತರು ಜಿಂಜಿದಿಜ್ಜಾಂಡು ಭಕ್ತರಿನ ಸಂಖ್ಯೆ ಕಮ್ಮಿ. ದೇವಸ್ಥಾನದ ಎದುರದ ರಾಜ್ಯ ಮಾರ್ಗೋಡು ರೆಡ್ ಬಂಟಲ ಸಂತೆ ದಿಂಜಿದುಪ್ಪುಂಡು. ಆಂಡ ಈ ಸರ್ತಿ ಆ ನಮೂನೆದ ಸಂತೆಲು ಇಜ್ಜಾಂಡು ವರ್ಷಲ ರಾತ್ರಿ 7 ಗಂಟೆ ಹಿಡಿದು ಬೊಕ್ಕ ತೇರು ಇಪ್ಪುನವಿರು. ಆಂಡ ಈ ಸರ್ತಿ 5 ಗಂಟೆ ಹಿಡಿದು ಬೊಕ್ಕ ತೇರದ ಮಿನದನ್ನ ನಡತ್ತಂಡು. ಮಾರ್ನಮಿ ಕಟ್ಟೆ ಮುಟ್ಟ ತೇರು ಒಯ್ತದು 7 ಗಂಟೆ ಆನಗ ಕುಡ ಕ್ಷೇತ್ರಗೂ ತೇರು ಬೈತಂಡು. ತೇರು ಮಾರ್ನಮಿ ಕಟ್ಟೆಡ್ದು ಪಿರ ಕ್ಷೇತ್ರಗೂ ಬತ್ತಿ ನಡೆದು ಬೊಕ್ಕ ದೇವರನ ಬಲಿ ನಡಪಾದು ಮಾಪೂಜೆ ಮಂತಿರು. ಅಂಗಾರ ರಾತ್ರಿ ಜಲಕದ ಒಟ್ಟುಗೂ ಮಾರ್ನಮಿ ಉಚ್ಚಯ ಅಕೇರಿ ಆವೊಂದುಂಡು. ಬಜ್ಜೆ ಬೇರದ ದೀಪಕ್ ಶೆಟ್ಟಿ ಪನ್ಪುನರೆಗ್ ಕಲ್ವೇರು ಬಿಸತ್ತಿಡು ಕುತ್ತುದು ಕಾಸು ಒಯ್ತದು ಪದ್ರಾಡಾತನ ಸಂಗತಿ ಉಬಾರ್ದ ಪೆರ್ನೆಡು ನಡೆತದು 4 ಲಕ್ಷ ರೂಪಾಯಿ ದರೋಡೆ ಮಲ್ತದೆಂದು ತೆರೆದು ಬೈತದು. ಬಜ್ಜೆ ಬುಳಿಗಾರರಿಡ ಬಜ್ಜೆ ದೆತ್ತೊಂದು ಬೇರೆ ಮಲ್ತೊಂದೆತ್ತಿನ ದೀಪಕ್ ಶೆಟ್ಟಿ ಪನ್ಪುನಾರು ಬಜ್ಜೆ ಮಾರ್ದು ಬತ್ತಿನ 4 ಲಕ್ಷ ರೂಪಾಯಿನ ಪತ್ತೊಂದು ಬೈಕಡು ಬನ್ನಗ ಕೊಡಂಚಿ ಬೈಕಡು ಬತ್ತಿನ ಈರ್ವೇರು ಅಡ್ಡ ಬತ್ತದು ಬೈಕ್ನು ಉಂತಾದು ಬಿಸತ್ತಿಡು ಕುತ್ತುದು ಪಣವದ ಒಟ್ಟುಗು ಪದ್ರಡಾತಿರು. ಉಬಾರ್ದ ಪೆರ್ನೆ ಪನ್ಪುನ ಜಾಗೆಡು ಈ ಸಂಗತಿ நடத்தது. ಕಂಟೆಲ್ಗು ಬೆರಿಕು ಜೋರದ ಪೆಟ್ಟಾತನ ದೀಪಕ್ ಶೆಟ್ಟಿನು ಆಸ್ಪತ್ರೆಗೆ ಸೇರ್ಸಾದು. ಕುಡ್ಲದ ಮಕ್ಕಿಮನೆ ಕಲಾವೃಂದ ಆನ್ಲೈನ್ ಬೆತೆಬೇತೆ ಪಂತೊಳಿನ ನಡಪಾದಿತ್ತಿದ್ದು ಅವೆತ ಇನಾಮು ಕೊರ್ಪುನ ಬೊಕ್ಕ ದಸರಾ ಮಹೋತ್ಸವ 2 ಸಾರ ಇರುವದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿನ ಮುಗಿತಲ ಲೇಸು ಸೋಮವಾರ ಬೆದ್ರದ ಸಮಾಜ ಮಂದಿರಡು ನಡೆತಿದ್ದು ಶಾಸಕರು ಉಮಾನಾಥ್ ಕೋಟೆನ್ ಕಾರ್ಯಕ್ರಮ ಉದಿಪನ ಮಲ್ತಿರು.
ಕುಡ್ಲದ ಮಕ್ಕಿಮನೆ ಕಲಾವೃಂದದ ನಿಲೆಟ್ಟು ಕೋವಿಡ್-19 ಲಾಕ್ಡೌನ್ ಪೊರ್ತುಡು ಆನ್ಲೈನ್ ಬೇತೆ ಬೇತೆ ಪಂಥುಳಿನ ನಡಪಾದಿತ್ತದು ಅವಿತ ಇನಾಮು ಕೊರ್ಪಿನ ಬೊಕ್ಕ ಮಾರ್ನಮಿ ದಸರಾ ಮಹೋತ್ಸವ 2020 ಲೆಕ್ಕಡು 10 ದಿನ ನಡಪಾಯಿನ ಧಾರ್ಮಿಕ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿನ ಮುಗಿತಲ ಸೋಮವಾರ ಬೇತ್ರದ ಸಮಾಜ ಮಂದಿರಡು ನಡೆತದೆ ಶಾಸಕರು ಉಮಾನಾಥ ಕೋಟ್ಯನ್ ಕಾರ್ಯಕ್ರಮ ಉದಿಪನ ಮಲ್ತದು ಎಡ್ಡೆಪ್ಪು ಬಯಕಿರು ಕಲೆಗೆ ಪ್ರೋತ್ಸಾಹವನ್ನು ಕೊಡಬೇಕು, ಕಲಾವಿದರನ್ನು ಗೌರವಿಸಬೇಕು ಮತ್ತು ಕಲಾ ಪ್ರಕಾರಗಳನ್ನು ಉಣಬಡಿಸಬೇಕೆಂಬ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಸೋಷಿಯಲ್ ಮೀಡಿಯಾದ ಮೂಲಕ, ಫೇಸ್ಬುಕ್ನ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಆಯೋಜನೆ ಮಾಡಿ ಇವತ್ತು ಬೇರೆ ಬೇರೆ ಕಡೆಗಳಿಂದ ರಾಜ್ಯ, ಅಂತಾರಾಜ್ಯ, ಬೇರೆ ಬೇರೆ ಕಡೆಗಳಿಂದ ರಾಷ್ಟ್ರ, ಬೇರೆ ಬೇರೆ ಕಡೆಗಳಿಂದ ಶಬಾಸ್ಗಿರಿಯನ್ನು ಪಡೆದು ಒಳ್ಳೊಳ್ಳೆಯ ಪ್ರತಿಭೆಗಳಿಗೆ ಅವಕಾಶಗಳನ್ನು ಕೊಡುತ್ತಾ ಅದನ್ನು ವೇದಿಕೆಗೆ ತಂದು ಅಥವಾ ರಂಗಭೂಮಿಯ ಕಲಾವಿದರನ್ನು ಬಹಿರಂಗವಾಗಿ ವೇದಿಕೆಗೆ ತಂದು ಅದನ್ನು ಪರಿಚಯಿಸಿ ಅವರ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುರುಕಾರ್ಯರು ಎಸ್ ಪ್ರದೀಪ್ ಕುಮಾರ ಕಲ್ಕೂರ ಗುರುಕಾರ್ಮೆ ವಹಿಸಿದ್ದರು. ಮಕ್ಕಿಮನೆ ಕಲಾವೃಂದ ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ಒಂದು ಹಕ್ಕಿ ದೊಡ್ಡ ಬೆಂಕಿ, ಕಾಡಿನಲ್ಲಿ ಬೆಂಕಿ ಉರಿಯುವಾಗ ನದಿಯ ಬದಿಯಲ್ಲಿ ನಿಂತುಕೊಂಡು ಅದು ನೀರಿನಲ್ಲಿ ಮುಳುಗಿ ಬೆಂಕಿ ಆರಿಸುವ ಕೆಲಸ ಮಾಡುತ್ತಿತ್ತಂತೆ. ಬಹುಶಃ ಕೋವಿಡ್ನಂಥ ಒಂದು ಸಂಕಷ್ಟದ ಕಾಲದಲ್ಲಿ ಆ ಮಕ್ಕಳಲ್ಲಿ ಅಡಗಿದಂಥ ಜಡತ್ವದ ಆ ಬೆಂಕಿಯನ್ನು ಆರಿಸುವರೇ ಮಕ್ಕಿಮನೆ ಕಲಾವೃಂದದ ಆ ಎಲ್ಲ ಬಂಧುಗಳ ಕೆಲಸ. ಅದು ಶ್ಲಾಘನೀಯವಾದುದು. ಎಲ್ಲರನ್ನು ಒಳಗೊಳ್ಳುವಂತೆ ಮಾಡಿ ನಮಗೂ ಬದುಕಿಗೆ ಪ್ರೇರಣೆ ನೀಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಶ್ರೀಪತಿ ಭಟ್ ಬೆದ್ರ, ಯುವರಾಜ್ ಜೈನ್, ರತ್ನಾಕರ ಜೈನ್, ವಿನ್ಸೆಂಟ್ ಡಿ ಕೋಸ್ಟಾ, ಶ್ವೇತಾ ಜೈನ್, ಶ್ವೇತಕುಮಾರಿ, ಸುಶಾಂತ್ ಕರ್ಕೇರ, ಅಶ್ವಥ್ ಕುಮಾರ್ ಜೈನ್, ಸಂತೋಷ್ ಕುಮಾರ್ ವೇಣುಗೋಪಾಲ, ಮಹಾವೀರ ಜೈನ್ ಎಳನೀರು, ಮಕ್ಕಿಮನೆ ಕಲಾವೃಂದದ ಮುಖ್ಯಸ್ಥರು ಸುದೇಶ್ ಜೈನ್ ಮಕ್ಕಿಮನೆ, ಸಂಧ್ಯಾ ಪಿ ಭಟ್ ನೆಲ್ಲಿತೀರ್ಥ ಪಾಲ್ದಿತುಂಡರು. ಪ್ರಜ್ಞಾಪ್ರಭು ವೇಣೂರು ಕಾರ್ಯಕ್ರಮ ಸುಧಾರ್ಥ ಕುರಿಯರು, ಶ್ರಾವ್ಯ ಕಿಶೋರ್ ಸೊಲ್ಮೆ ಸಂದಾಯರು. ಆನ್ಲೈನ್ ಪಂತುಡು ಗೆಂದು ನಕ್ಲಿಗು ಬಿನ್ನಿರು ಇನಾಮುಳಿನ ಪಟ್ಟಿಯರು. ಶ್ರೀಕೃಷ್ಣ ವೇಷ ಪಂತುಡು ಪ್ರಾಪ್ತಿ ಡಿ ಶೆಟ್ಟಿ ಕುಡ್ಲ, ನಿಹಾಂಶ್ ಆರ್ ದಾಸ್ ಕುಡ್ಲ, ಜನ್ವಿ ಶೆಟ್ಟಿ ಬೈಲೂರು, ಶಾಶ್ವತ್ ಜೈನ್ ಶಿವಮೊಗ್ಗ, ಯತ್ವಿ ಕೇಶವ್ ಪಚ್ಚನಾಡಿ, ಸಾನ್ವಿ ಜೆ ಕೋಡಿಕಲ್, ನಿಯಾನ್ ಎಸ್ ಜೈನ್ ಬೆಂಗಳೂರು, ನಿಶ್ಮಾ ಡಿ ಏಳಿಂಜೆ, ಸಂಹಿತಾ ಬೆದ್ರ, ಲಾಸ್ಯ ಎಸ್ ಸನಿಲ್ ಎಕ್ಕೂರು ಇನಾಮುಳಿನ ತೆತುಂಡಿರು. ಸಂಗೀತ ಪಂತುಡು ಸನ್ನಿಧಿ ಜಿ ಕೇಶ, ಕವನ ಪಿ ಮಾರ್ನಡ್, ಆಧೀಶ್ ಪಿ ಬೆದ್ರ ಇನಾಮು ತೆತುಂಡಿರು. ನಾಟ್ಯ ಪಂತುಡು ಸಂಹಿತಾ ಎಂಎಸ್ ಬೆದ್ರ, ಸನ್ನಿಧಿ ಜೆ ಕೇಳ, ಕಾವ್ಯ ಪಿ ಮಾರ್ನಡ್, ಚೇತನ್ ವೇಣೂರು, ತನ್ವಿ ಬೇದ್ರ, ಸ್ವಸ್ತಿ ಶ್ರೀ ಕದ್ರಿ ಇನಾಮು ತೆತುಂಡಿರು. ಪ್ರಬಂಧ ಪಂತುಡು ಅಶ್ವಿನಿ ಸಂದೇಶ್ ಜೈನ್ ಲಾಯ್ಲಾ, ಪ್ರಸನ್ನ ಪ್ರಸಾದ್ ಭಟ್ ಪೇತ್ರಿ, ಬಿಂದು ದತ್ತಾತ್ರೇಯ ಹೆಗಡೆ ಶಿರಶಿ ಇನಾಮು ತೆತುಂಡಿರು. ಕುಡ್ಲ ಕಾರ್ ಸ್ಟ್ರೀಟ್ ಶ್ರೀ ವೆಂಕಟರಮಣ ದೇವಸ್ಥಾನದ ಆಚಾರ್ಯ ಮಠದ ನಿಲೆಟ್ಟು ನಡತಿನ 98ನೇ ವರ್ಷದ ಮಂಗಳೂರು ಶಾರದಾ ಮಹೋತ್ಸವ ಅಂಗಾರೆ ಅಕೇರಿಯಾಂಡ್. ಶಾರದಾ ಮೂರ್ತಿನ ಶ್ರೀ ಮಹಾಮಾಯಿ ದೇವೇರ್ನ ಕೆದುಟು ನೀರುಕು ಬುಡಿಯರು. ಕುಡ್ಲಿದ ಕಾರ್ ಸ್ಟ್ರೀಟ್ ಶ್ರೀ ವೆಂಕಟರಮಣ ದೇವಸ್ಥಾನಡು ಆಚಾರ್ಯ ಮಠದ ನಿಲೆಟ್ಟು ಈ ಸರ್ತಿ 98ನೇ ವರ್ಷದ ಮಂಗಳೂರು ಶಾರದಾ ಮಹೋತ್ಸವ ಭಾರಿ ಸಂಭ್ರಮಡು ನಡೆತದೆ. ಒಟ್ಟು 7 ದಿನದ ಉಚ್ಚೆಗೂ ಬರವುದಪ್ಪೆ ಸರಸ್ವತಿನ ಶ್ರೀದೇವಿ ದುರ್ಗೆನ ಬೆತಿಬೇತೆ ಸ್ವರೂಪಲೆಡು ಆರಾಧನೆ ಮಲ್ತದು. ಆಕೇರಿಗು ಅಂಗಾರೆ ಶಾರದಾ ಮೂರ್ತಿನ ನೀರುಗು ಪಾಡ್ಯರೆ ಕಾರ್ಯಕ್ರಮ ಅಟ್ಟಣೆ ಆದಿತ್ತದು. ಬರವುದಪ್ಪೆ ಸರಸ್ವತಿಗೂ ಉಚ್ಚೆಯಡು ಅಕೇರಿದ ಮಾ ಪೂಜೆ ಮಲ್ತಿರು. ಈ ಸರ್ತಿ ಕೊರೋನಾ ಕೋವಿಡ್-19 ಸರ್ಕಾರದ ಮಾರ್ಗಸೂಚಿದಂಚ ನವಭಾರತ ಸರ್ಕಲ್ ಮುಟ್ಟ ಬರ್ಪುನ ಮೆರವಣಿಗೆ ಇಜ್ಜಾಡು ದೇವಸ್ಥಾನದ ಎದುರು ಪೆಲಿ ನದಿಕೆದ ಬೆತಿಬೇತ ಪ್ರದರ್ಶನ ಇರ್ತದೆ. ಶಾರದಾ ಮೂರ್ತಿನ ಶ್ರೀ ವೆಂಕಟರಮಣ ದೇವಸ್ಥಾನಗೂ ಸುತ್ತು ಬರ್ಪಾದು ಕೈತದ ಶ್ರೀ ಮಹಾಮಾಯಿ ದೇವಸ್ಥಾನದ ಕೆದಟ್ಟು ನೀರುಗು ಬುಡಿಯರು. ಊರು ಪರ ಊರುಳಿನ ಭಕ್ತರು ಪಾಲ್ಗೊಂಡಿರು.
ಮದ್ಮೆ ಆಯರೆ ಒತ್ತನಂದಿನ ಸಿನಿಮಾ ನಟಿ ಮಾಲ್ವಿ ಮಲ್ಹೋತ್ರಾಗ್ ದೋಸ್ತಿ ಜವನೆ ಮಾರ್ಗದ ನಡುಟು ಬಿಸತ್ತಿಡು ಕುತ್ತುದು ಪದ್ರಾಡಾತನ ಸಂಗತಿ ಬೊಂಬಾಯಿಡಿ ನಡೆತದುಂಡು ಆರೋಪಿನು ಕುಮಾರ್ ಮಹಿಪಾಲ್ ಸಿಂಗ್ ಎಂದು ಗುರ್ತು ಮಲ್ತಿದ್ದರು. ಫೇಸ್ಬುಕ್ ಪೊಲಬು ಆದಿತ್ಯನ ಜವನೆ ಒರಿ ಸಿನಿಮಾ ನಟಿ ಮಾಲ್ವಿ ಮಲ್ಹೋತ್ರಾಗ್ ಮದ್ಮೆದ ಪ್ರಸ್ತಾಪ ದುಂಬುದಿದು ಆಳು ಒತ್ತುನಂದಿನ ಕಾರಣಡು ಏವ್ರ ತಾಳ್ದು ಮಾರ್ಗದ ನಡುಟೆ ಬಿಸತ್ತಿಡು ಕೊತ್ತುದು ಕಾರಡು ಪದ್ರಾಡಾಯನ ಸಂಗತಿ ಬೊಂಬಾಯ್ದ ವೆರ್ಸೋವಾರ್ಡ್ ನಡೆತದುಂಡು. ವಿಶಾಲ್ ಮಿಶ್ರಾ ನಿರ್ದೇಶನದ ಹೋಟೆಲ್ ಮಿಲನ್ ಹಿಂದೆ ಸಿನಿಮಾಡು ನಟಿ ಆದಿತ್ಯನ ಮಾಲ್ವಿ ಟಿವಿ ಕಾರ್ಯಕ್ರಮಲಿಡು ಇತ್ತಿರು ಸೋಮವಾರ ರಾತ್ರಿ ಈ ಸಂಗತಿ ನಡೆತದುಂಡು. ಒಂಜಿ ಬೊಕ್ಕ ರಡ್ಡು ಕೈಕ್ ಸೇರಿದು ಮೂಜು ಸರ್ತಿ ಬಿಸತ್ತಿಡು ಕುತ್ತು ನೆಡೆದವರ ಪೆಟ್ಟು ಜೋರಾದಿದ್ದು ಆಸ್ಪತ್ರೆಗೆ ಸೇರಾದಿರು ಅಡ ಪ್ರಾಣುಗೂ ಆಪಾಯ ಇಜ್ಜಿಂದು ವೈದ್ಯರು ತೆರಿಪಾದಿರು. ಆರೋಪಿನು ಕುಮಾರ್ ಮಹಿಪಾಲ್ ಸಿಂಗ್ ಎಂದು ಗುರ್ತು ಮಲ್ತಿದ್ದರು. 2019 ಮಾಲ್ವಿಗ್ ಕುಮಾರ್ ಫೇಸ್ಬುಕ್ ಫ್ರೆಂಡ್ ಆಯ್ನೆಡೆದು ಬೊಕ್ಕ ತಾನು ಸಿನಿಮಾ ನಿರ್ಮಾಪಕೆ ಆವಡೊಂದು ಪನೊಂದಿದ್ದೆ ಮಾಲ್ವಿನ ಭೇಟಿಯಾದಿದ್ದೆ. ಮಾಲ್ವಿನ ಮದ್ಮೆ ಆಯರ ಬೈಕದ ದುಂಬುದಿನ ಪ್ರಸ್ತಾಪನು ಮಾಲ್ವಿ ಮಲ್ಹೋತ್ರಾ ಒತ್ತೊನಂದೆ ಇತ್ತು ನಡೆದವರ ಪಗೆ ಸಾಧ್ಯ ತುದ್ದೆ ಮಹಿಪಾಲ್ ಮಿತ್ತು ಕೇಸು ಪಾಡದೆ ಬಂತನು ಗೊಪ್ಪಣವೆಂದಲ್ಲಾಂದು ಬೊಂಬೈ ಪೊಲೀಸ್ ಮಾಹಿತಿದಾರರು ಎಸ್ ಚೈತನ್ಯ ತೆರಿಪಾದರು. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಒವೇ ಕಾರ್ಯಕ್ರಮ ಮಲ್ಪೊಂದಾಂಡಲ ಗುರು ಪ್ರಾರ್ಥನೆ ನಡಪಾದೆ ಕಾರ್ಯಕ್ರಮ ಸುರು ಮಲ್ಪುನ ಸಂಪ್ರದಾಯನು ಪಾಡೊಂದಿರು. ಕಾರ್ಯಕ್ರಮದ ಅಕೇರಿಗೂ ಗುರು ಪೂಜೆ ಮಲ್ತದು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ನೆನತೊನ್ವಿರು. ಅಂಗಾರೆ ಗುರು ಪೂಜೆದ ಒಟ್ಟುಗೂ ಈ ವರ್ಷದ ಮಾರ್ನಮಿ ಉಚ್ಚಯ ಅಕೇರಿ ಆಂಡ್ ಒಂಜಿ ಕಾಲುಡು ಎಲ್ಲಿ ಒಂಜಿ ಗುಡಿ ದೇವಸ್ಥಾನ ಆದಿತ್ತನ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ ಇತ್ತೆ ದೇಶ ಪಿದಾಯಿ ದೇಶಲೊಡ್ಲ ಮಲ್ಲ ಪುದರ್ ಪಡೆ ಒಂದು ಕಾರ್ಣಿಕ ತೋಜ ಒಂದು ಬೈತಡ್ ಅವಕ್ಕೆ ಕಾರಣ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಅರಿನ ಕೈಟ್ ತಾಪನೆ ಆಯ್ನ ಕ್ಷೇತ್ರ ಒಂದು ಒಂಜೇ ಜಾತಿ ಒಂಜೇ ಧರ್ಮ ಒಂಜೇ ದೇವರು ಪನ್ಪುನ ಮಾಮಲ್ಲ ಸಂದೇಶನು ಲೋಕಗೂ ಸಾರ್ಜನ ನಾರಾಯಣ ಗುರುಕುಲಿನ ತತ್ವ ಸಂದೇಶలను ಪಾಲನೆ ಮಲ್ತಂದು ಬೆಳಗದ ಬತ್ತಿನ ಕುದ್ರೋಳಿ ಕ್ಷೇತ್ರಡು ಒವೇ ಕಾರ್ಯಕ್ರಮ ಉತ್ಸವ ಜಾತ್ರೆ ಮಲ್ಪಡು ದುಂಬತ್ತ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿಡ ಪ್ರಾರ್ಥನೆ ಮಲ್ತೊಂದು ಅರಿನ ಆಶೀರ್ವಾದ ನಟ್ಟೊಂದು ಕಾರ್ಯಕ್ರಮ ಸುರುಮಲ್ಪುನ ಬೊಕ್ಕ ಮುಗಿಪುನ ಕಟ್ಟು ಸಂಪ್ರದಾಯನು ಆಡಳಿತ ಮಂಡಳಿ ಪಾಲನೆ ಮಲ್ತೊಂದು ಬೈದಿದೆ. ಕ್ಷೇತ್ರಡು ನಡತಿನ ಮಾರ್ನೆಮಿ ದಸರಾ ಉಚ್ಚೇಡು ಅಖೇರಿಗ್ ಅಂಗಾರೆ ಪೊರ್ತುಕಂತನಗ ಭಜನೆ ಶುರುವಾದ ಅವೇಡ್ದು ಬೊಕ್ಕ ಗುರುಪೂಜೆ ಮಲ್ತಿರು. ಆಡಳಿತ ಸಮಿತಿ ಅಭಿವೃದ್ಧಿ ಸಮಿತಿದ ಸರ್ವ ಸದಸ್ಯರು ಭಕ್ತರು ಇತ್ತದು ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಇಂಬುನ್ನಟ್ಟುಂಡಿರು. ಕ್ಷೇತ್ರಾಡಳಿತ ಸಮಿತಿ ಗುರುಕಾರ್ಯರು ಎಚ್.ಎಸ್. ಸಾಯಿರಾಮ್, ಕಾರ್ಯಾಂತಿರು ಮಾಧವ ಸುವರ್ಣ, ಕೋಶಾಧಿಕಾರಿ ಆರ್ ಪದ್ಮರಾಜ್ ಬುಕ್ಕ ಸದಸ್ಯರು ಬಿಕೆ ತರಣತ್, ರವಿಶಂಕರ್ ಮೇಜರ್, ಕೆ ಮಹೇಶ್ ಚಂದ್ರ, ಊರ್ಮಿಳಾ ರಮೇಶ್, ಎಂ ಶೇಖರ್ ಪೂಜಾರಿ ಬುಕ್ಕ ಡಾಕ್ಟರ್ ಬಿಜಿ ಸುವರ್ಣ, ಡಿಡಿ ಕಟ್ಟೆಮರ್, ಡಾಕ್ಟರ್ ಆನಸೂಯ ಸಾಲೆನ್, ರಾಧಾಕೃಷ್ಣ ಇಂಚ ಅಭಿವೃದ್ಧಿ ಸಮಿತಿ ಸದಸ್ಯರು ಪಾಲ್ಗೊಂಡಿರು. ಯೂಟ್ಯೂಬ್ ಚಾನಲ್ ಪುದರ್ಡು ಲಾರಿ ಡ್ರೈವರ್ ಪೊಡಿಪಾದ 3 ಲಕ್ಷ ರೂಪಾಯಿ ವಸೂಲು ಮಲ್ತದಿನ ಸಂಗತಿ ಕಲಬುರಗಿ ಜಿಲ್ಲೆಡೆ ನಡೆತದುಂಡು. ಗಿರೀಶ್ ತುಂಬಗಿ ಗುಂಡು ಗುತ್ತಿದಾರ್ ಬುಕ್ಕ ರವಿಚಂದ್ರ ಗುತ್ತಿದಾರ್ ಇಂಚ 3 ಆರೋಪಿಗಳನ್ನು ಜೇವರ್ಗಿ ಪೊಲೀಸರು ಪತ್ತದಿರು. ಪತ್ರಕರ್ತರಿಂದ ಪನ್ನೊಂದು ಪಣ ವಸೂಲು ಮಲ್ತದಿನ 3 ಆರೋಪಿಗಳನ್ನು ಕಲಬುರಗಿ ಜಿಲ್ಲೆದ ಜೇವರ್ಗಿ ಪೊಲೀಸರು ಪತ್ತದಿರು. ಆರೋಪಿಗಳನ್ನು ಗಿರೀಶ್ ತುಂಬಗಿ ಗುಂಡು ಗುತ್ತಿದಾರ್ ಬೊಕ್ಕ ರವಿಚಂದ್ರ ಗುತ್ತಿದಾರ್ ಎಂದು ಗುರುತು ಮಲ್ತದಿರು. ಆರೋಪಿಲು ಯೂಟ್ಯೂಬ್ ಚಾನಲ್ ಪುದರ್ಡು ಲಾರಿ ಡ್ರೈವರ್ ಪೋಡಿಪಾದು 3 ಲಕ್ಷ ರೂಪಾಯಿ ವಸೂಲು ಮಲ್ತದಿರೆಂದು ದೂರುಂಡು ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ ರಿಪೋರ್ಟರ್ ಆರೋಪಿಲು ಪೊಡಿಪಾದಿರು. ಯಾದಗಿರಿ ಜಿಲ್ಲೆದ ಗೂಗಿ ಗ್ರಾಮ ಹಿಡಿದು ಬೀದರ್ ಜಿಲ್ಲೆಗೆ ಲಾರಿಡು ಅರಿಸಾಗ ಹೊಂದಿದ್ದರು. ಜೇವರ್ಗಿ ಪಿದಾಯಿ ವಲಯದ ಮಾರ್ಕೊಡು ಲಾರಿನ ತಡೆತಿದ್ದರು. ಕಂಡು ಬೇಲೆದ ಅರಿಸಾಗ ಹೊಂದುಲ್ಲರು ಕಾಸ್ಕೊರ್ಲೆ ಇಚ್ಚಿಂಡ ಟಿವಿಡು ಮರ್ಯಾದೆ ದೆಪ್ಪು ಅಂದು ಲಾರಿ ಡ್ರೈವರಿನ ಪೋಡಿಪಾತಿರು. ಡ್ರೈವರ್ಡ ಕಾಸಿಜ್ಜಾಂಡು ಅಂಚಾದು ಗೂಗಲ್ ಪೇ ಪಣವು ವಸೂಲು ಮಾಡ್ತಿದ್ದರು. ಲಾರಿ ಡ್ರೈವರ್ ಸಂದೀಪ್ ರಾಠೋಡ್ ಜೇವರ್ಗಿ ಪೊಲೀಸ್ ಸ್ಟೇಷನ್ ದೂರು ಕೊರೆದಿದ್ದರು. ಪೊಲೀಸರು ಆರೋಪಿಗಳನ್ನು ಪತ್ತದು ತನಿಖೆ ಮಾಡ್ತಿದ್ದರು.
ಕೊರೋನಾ ಮಾಮಾರಿ ಸೀಕಬೊಕ್ಕ ಅವಕ್ಕೆ ಸಂಬಂಧಪಟ್ಟದು ಸರ್ಕಾರದ ಮಾರ್ಗಸೂಚಿ ಜಿಲ್ಲಾಡಳಿತದ ಆದೇಶ ಪಾಲಿಪುನ ದಿಟ್ಟಿಡು ಈ ಸರ್ತಿ ನಮ್ಮ ಕುಡ್ಲ ಗೋಡುದೀಪ ಪಂತನು ನಡಪಾವುಜಿದ್ದು ನಮ್ಮ ಕುಡ್ಲ ಚಾನಲ್ದ ನಿರ್ದೇಶಕರು ಪ್ರಕಟಣೆ ಗೊತ್ತು ಮಲ್ತಿದ್ದರು. ಗೂಡುದೀಪ ಕಲಾವಿದರು ಪಂತದ ಅಭಿಮಾನಿಲು ಇನ್ನೇನು ಗುಮ್ಮನಗು ದೆಸನೊಡೊಂದು ಕೇಂಡೊಂದಿರು. ತುಳುನಾಡಿದ ಕಡೀರ್ದ ತುಳು ವಾರ್ತಾ ವಾಹಿನಿ ಪನ್ಪನ ಪುಗಾರ್ತೆ ಪಡೆಯಿನ ನಮ್ಮ ಕುಡ್ಲ ಚಾನಲ್ ವರ್ಷಲ ದೀಪಾವಳಿದ ಸಂಭ್ರಮ ಹೆಚ್ಚ ಮಲ್ಪರೆ ಗೂಡು ದೀಪ ಪಂಥ ನಡಪಾವೊಂದು ಬೈತಂಡು. ಈ ಸರ್ತಿ ಕೊರೋನಾ ಮಾಮಾರಿ ಸೀಕ್ ಪೊಡಿಪಾದ ದೀತಂಡು ಆತೆ ಅತ್ತು ಸೀಕಡ್ದವರ ಸರ್ಕಾರದ ಮಾರ್ಗಸೂಚಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಆದೇಶ ಪಾಲನೆ ಮಲ್ಪೊಡು ಅಂಚದು ನಮ್ಮ ಕುಡ್ಲ ಗೂಡು ದೀಪ ಪಂತನು ಈ ಸರ್ತಿ ನಡಪಾಯರೆ ಇಜ್ಜಿಂದು ನಿಘಂಟು ಮಲ್ತದುಂಡು. ಎಲ್ಲೆ ಜೋಕ್ಲಿಡದೆ ಪರಬೇರು ಮುಟ್ಟ ಸರ್ವರಿನ್ಲ ಮನಸ್ಸು ವೈಪುನ ಚಿತ್ರ ಪೊರ್ಲುದ ನಮೂನೆದ ಗೂಡು ದೀಪಲು ಗೂಡು ದೀಪ ಪಂತಗೋ ಬತ್ತದು ಕುದ್ರೋಳಿ ಕ್ಷೇತ್ರಡು ಅವು ಮಾರ್ನೆ ಮಿಡದ ಬೊಕ್ಕ ಮಲ್ಲ ಒಂಜಿ ಜಾತ್ರೆನೆ ಅದು ತೋಚಿದಂಡು. ನಮ್ಮ ಕುಡ್ಲ ಪಂತಗೂ ಸಾರೆ ಕಟ್ಲೆ ಜನ ಸೇರ್ವೇರು ಜೋಕುಲು ಪರಬೇರು ಬರ್ಪೇರು. ಸರ್ಕಾರದ ಮಾರ್ಗಸೂಚಿದಂಚ ಜೋಕ್ಲಿಗ್ ಪರಬೇರೆಗ್ ಪಾಲ್ದೆತ್ತೊನ ಅವಕಾಶಲ ಇಜ್ಜೆ ಕರಿನ ಇರುವ ವರ್ಷಲೊಡಿದಿಂಚ ಬುಡಂದೆ ಗೂಡು ದೀಪ ಪಂತ ನಡಪಾದು ಈ ಸರ್ತಿ ಅವೇನು ನಡಪಾವಂದೆ ಉಪ್ಪೆರೆ ಬೇಜಾರ್ಲಾ ಉಂಡು ಅಂಡ ನಮ್ಮ ಮಾತ ಸರ್ಕಾರದ ಆದೇಶನು ಪಾಲನೆ ಮಲ್ಪುನ ಅಗತ್ಯ ಆಯ್ ನಡೆದವರ ಬರ್ಪುನ ವರ್ಷ ನನ್ನಲಾತು ಪೋರ್ಲುಡು ಗೂಡುದೀಪ ಪಂತನು ನಡಪವ. ಗೂಡುದೀಪ ಕಲಾವಿದರು ಪಂತದ ಅಭಿಮಾನಿಲು ಬೊಕ್ಕ ಪ್ರಾಯೋಜಕರನ ಪ್ರೋತ್ಸಾಹ ಸಾಯ ಸಾಕಾರ ಏಪುಗ್ಲ ಉಪ್ಪಡಂದು ನಮ್ಮ ಕುಡ್ಲ ವಾಹಿನಿ ನಿರ್ದೇಶಕರು ಪ್ರಕಟಣೆ ತೆರಿಪಾದು ಕೇಂಡೊಂದಿರು. ಇಡಗೆ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲ ಮುಗಿಡು ನನ್ನಲಾತು ಸುದ್ದಿಗಾದತು ಒಂದು ಪ್ಲೇ ನಮ್ಮ ಕುಡ್ಲ 24/7.